ಕೊರೋನಾ ಸೋಂಕಿನಿಂದ ಉಂಟಾದ ಸಾವಿಗಿಂತ ಹೆಚ್ಚು ಜನರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅಸಮರ್ಪಕ ಆಡಳಿತದಿಂದ ಸತ್ತಿದ್ದಾರೆ ಎಂದು ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಯುವ ವಿಭಾಗದ ಅಧ್ಯಕ್ಷ ಬಿವಿ ಶ್ರೀನಿವಾಸ್ ಅವರು ಆರೋಪಿಸಿದ್ದಾರೆ. ಮಂಗಳೂರಿನ ಸರ್ಕಿಟ್ ಹೌಸ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದೇಶದಲ್ಲಿ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬರುವ ಮೊದಲು ಜನತೆಗೆ ನೀಡಿದ ಆಶ್ವಾಸನೆಗಳು ಯಾವುದೂ ಈಡೇರಿಲ್ಲ. ಕೋವಿಡ್ ಸೋಂಕು ಹರಡಿದ ಸಂದರ್ಭದಲ್ಲಿ ಸೂಕ್ತ ಮುಂಜಾಗ್ರತಾ ಕ್ರಮಗಳನ್ನು ಹಮ್ಮಿಕೊಳ್ಳದೆ ಸಾಕಷ್ಟು ಜನರಿಗೆ ಬೆಡ್ ಸಿಗದೆ, ಆಕ್ಸಿಜನ್ ಲಭಿಸದೆ ಹಲವಾರು ಜನರು ಸಾವಿಗೀಡಾಗಿದ್ದಾರೆ. ಈ ಎಲ್ಲ ಸಾವುಗಳಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನೇರವಾಗಿ ಹೊಣೆ ಹೊರಬೇಕಾಗಿದೆ ಎಂದು ಬಿವಿ ಶ್ರೀನಿವಾಸ್ ಆರೋಪಿಸಿದ್ದಾರೆ. ಬಿಜೆಪಿಯಿಂದ ಬೇಟಿ ಬಚಾವೋ ಆಗಬೇಕಾಗಿದೆ. ಉತ್ತರ ಪ್ರದೇಶ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಮಕ್ಕಳು, ಮಹಿಳೆಯರ ಮೇಲೆ ಅತ್ಯಾಚಾರ ಪ್ರಕರಣಗಳು ಹೆಚ್ಚುತ್ತಿವೆ. ಇವುಗಳಲ್ಲಿ ಸಾಕಷ್ಟು ಕಡೆ ಬಿಜೆಪಿ ಪಕ್ಷದ ಮುಖಂಡರ, ಪ್ರತಿನಿಧಿಗಳ ಪಾತ್ರ ಇದೆ ಎನ್ನುವ ಆರೋಪಗಳಿವೆ. ಆದರೆ ಕೇಂದ್ರ ಗೃಹ ಸಚಿವರು ಉತ್ತರ ಪ್ರದೇಶವನ್ನು ಆರೋಪ ಮುಕ್ತಗೊಳಿಸಿ ಪ್ರಮಾಣ ಪತ್ರ ನೀಡುತ್ತಿದ್ದಾರೆ ಎಂದು ಶ್ರೀನಿವಾಸ್ ಆರೋಪಿಸಿದ್ದಾರೆ. ತಾಲಿಬಾನ್ ಬಗ್ಗೆ ಜಾಗತಿಕವಾಗಿ ಚರ್ಚೆಯಾಗುತ್ತಿದ್ದರೂ ಭಾರತ ಇದುವರೆಗೆ ತನ್ನ ನಿಲುವನ್ನು ಸ್ಪಷ್ಟಪಡಿಸಿಲ್ಲ. ಕೇಂದ್ರ ಸರ್ಕಾರ ತಾಲಿಬಾನ್ ಬಗ್ಗೆ ತನ್ನ ನಿಲುವನ್ನು ವ್ಯಕ್ತಪಡಿಸಲು ಏಕೆ ಹಿಂದೇಟು ಹಾಕುತ್ತಿದೆ? ಈ ಬಗ್ಗೆ ಜನತೆಗೆ ಸ್ಪಷ್ಟಪಡಿಸಲಿ ಎಂದು ಹೇಳಿದರು. ಮಂತ್ರಿಗಿರಿಯ ಮೇಲಿನ ಆಸೆ ಮತ್ತು ಬಿಜೆಪಿ ಮುಖಂಡರನ್ನ ಸಂತೋಷಪಡಿಸಲು ಸಿಟಿ ರವಿಯಂತಹ ಬಿಜೆಪಿ ಶಾಸಕರು ದೇಶಕ್ಕಾಗಿ ತ್ಯಾಗ ಬಲಿದಾನ ಮಾಡಿದ ನೆಹರು, ರಾಜೀವ್ ಗಾಂಧಿಯವರ ಬಗ್ಗೆ ಹಗುರವಾಗಿ ಮಾತನಾಡುತ್ತಿದ್ದಾರೆ ಎಂದು ಶ್ರೀನಿವಾಸ್ ಹೇಳಿದರು. ಕಪ್ಪು ಹಣ ಭಾಳಷ್ಟು ಸ್ವಿಸ್ ಬ್ಯಾಂಕಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಭಾಳಷ್ಟು ಕಪ್ಪು ಹಣ ಸ್ವಿಸ್ ಬ್ಯಾಂಕಲ್ಲಿ ಜಮಾ ಆಗಿದೆ. ಕಪ್ಪು ಹಣ ತರ್ತೀವಿ, ಆಮೇಲೆ ಅದರಲ್ಲಿ ತಪ್ಪಿತಸ್ಥರಿಗೆ ಜೈಲು ಕಳಿಸ್ತೀವಿ ಅಂತೇಳಿ ಎಲ್ಲ ಕಡೆ ಭಾಳ ಜೋರಾಗಿ ದರ್ಪದಿಂದ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಕಪ್ಪು ಹಣ ಯಾರಿಗೂ ಬರಲಿಲ್ಲ. ಬೇಟಿ ಬಚಾವ್, ಬೇಟಿ ಪಡಾವ್. ಬೇಟಿ ಯಾರಿಂದ ಬಚಾವ್ ಮಾಡಬೇಕು ಅನ್ನೋದು ದೊಡ್ಡ ಪ್ರಶ್ನೆ ಆಗಿದೆ ದೇಶದಲ್ಲಿ. ಯಾಕೆ ಅಂದರೆ ಪ್ರತಿಯೊಂದು ಪೇಪರು ಫ್ರಂಟ್ ಪೇಜು ತಾವೇನಾರ ತೆಗೆದು ನೋಡಿದ್ರೆ, ಟಿ ವಿ ಹೆಡ್ಲೈನ್ಸ್ ಏನಾರ ನಾರ್ತ್ ಇಂಡಿಯಾಗಳಲ್ಲಿ ಏನಾರ ಒಂದು ಪ್ರಕರಣಗಳು ಬರ್ತವೆ ಅಂದರೆ ಅತ್ಯಾಚಾರ, ಅತಿ ಹೆಚ್ಚು ಅತ್ಯಾಚಾರ ಏನಪ್ಪ ಎಲ್ಲ ಆಗ್ತಿದೆ ಅಂದರೆ ಅದು ಬಿ ಜೆ ಪಿ ಸರ್ಕಾರದಲ್ಲಿ. ಆರೋಪಿಗಳು ಯಾರು? ಆರೋಪಿಗಳು ಬಿ ಜೆ ಪಿ MLA, ಬಿ ಜೆ ಪಿ ಕಾರ್ಯಕರ್ತರು, ಬಿ ಜೆ ಪಿ MP, ಮಿನಿಸ್ಟ್ರು, ಅವ್ರ ಪರಿವಾರದವ್ರದ್ದು ಹೆಸರುಗಳು ಕೇಳಿ ಬರ್ತಿದೆ. ಅದಕ್ಕೆ ಅವ್ರ ಹೆಸರು ಸಹ ಬದಲಾವಣೆಯನ್ನು ಮಾಡಬೇಕಾಗಿದೆ. ಯಾಕೆಂದರೆ ಇವ್ರಿಗೆ ಹೆಸರು ಬದಲಾವಣೆ ಮಾಡೋದು ಬಿಟ್ಟು, ಸೇಲ್ ಮಾಡೋದು ಬಿಟ್ಟು ಇವ್ರಿಗೆ ಬೇರೆ ಏನೂ ಗೊತ್ತಿಲ್ಲ. ಅಂತ ಈಗ ತಾಲಿಬಾನಲ್ಲಿ ಏನು ಯಾವ ರೀತಿಯಾದಂಥ ಒಂದು ಘಟನೆಗಳು, ತಾವು ಸಹ ಎಲ್ಲ ವರದಿಯನ್ನು ಮಾಡಿದ್ದೀರಾ. ಅಲ್ಲಿಯ ಒಂದು ದೃಶ್ಯಗಳನ್ನು ನೋಡಿ ಎಂಥವ್ರಿಗೂ ಒಂದು ಹೃದಯ ಕಿತ್ತು ಬರೋ ಅಂಥ ಒಂದು ಸನ್ನಿವೇಶಗಳನ್ನ ನಾವೆಲ್ಲ ನೋಡಿದ್ದೀವಿ. ಅದರಲ್ಲಿ ಇವ್ರದ್ದೇನಿದೆ ಪಾತ್ರ, ಏನು ಇವ್ರದ್ದು ನಿಲುವೇನಿದೆ, ಪಾಲಿಸಿ ಅಂತ ಇವತ್ತವರೆಗೂ ಸಹ ಆ ದೇಶದ ಜನಕ್ಕೆ ಬಂದು ಹೇಳಲಿಕ್ಕೆ ಇವ್ರ ಕೈಲಿ ಆಗ್ತಾ ಇಲ್ಲ. ಕೇಂದ್ರ ಸರ್ಕಾರ ನಿಜವಾಗ್ಲೂ ಫಾರಿನ್ ಅಫೇರ್ಸ್ ಏನು ಇವರು ಸ್ಟ್ಯಾಂಡ್ ಇದೆ ಅದನ್ನು ಇವರು ಇವತ್ತವರೆಗೂ ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ, ಅದ್ರ ಬಗ್ಗೆ ಮಾತಾಡಲಿಕ್ಕೆ ಇವರು ಇವತ್ತವರೆಗೂ ತಯಾರಿ. ಇಲ್ಲಿ ಯಾರೋ CT ರವಿ, ಗಿರಾಕಿ, ನೆಹರು ಅವ್ರ ಬಗ್ಗೆ, ರಾಜೀವ್ ಗಾಂಧಿಯವ್ರ ಬಗ್ಗೆ ಹೇಳಿಕೆಗಳನ್ನ ಕೊಡ್ತಿದ್ದಾರೆ. ನೆಹರು ಅವ್ರ ಬಗ್ಗೆ ಫಸ್ಟು ಇವರು ತಿಳ್ಕೋಬೇಕು. ನೆಹರು ಪರಿವಾರ ಇದ್ದವರು ಸ್ವತಂತ್ರದ ಸಂಗ್ರಾಮದಲ್ಲಿ 9 ವರ್ಷ ಜೈಲಿನ ವಾಸವನ್ನು ಅನುಭವಿಸಿದಂಥವರು, ತಮ್ಮ ಆಸ್ತಿಯನ್ನು ಸರ್ಕಾರಕ್ಕೆ ಬರೆದು ಕೊಟ್ಟಂಥ ಒಂದು ತ್ಯಾಗಮಯಿ ಮನೆತನ ಅನ್ನೋದೇನಾರ ಇತ್ತು ಅಂದರೆ ಅದು ಗಾಂಧಿ ಪರಿವಾರ. ಅವ್ರ ಬಗ್ಗೆ ಇಲ್ದಿರಿಯಾದಂಥ ಹೇಳಿಕೆಗಳನ್ನ ಕೊಡ್ತಾರೆ. ಅವರು JP ನಡ್ಡಾ, ಅಮಿತ್ ಶಾ, ನರೇಂದ್ರ ಮೋದಿ ಅವರಿಗೆ ಖುಷಿ ಪಡಿಸೋದಕ್ಕೆ. ಯಾಕೆ ಅಂದರೆ ಅವ್ರಿಗೆ ಮಂತ್ರಿ CM ಆಗೋ ಆಸೆ ಇದೆ. ಮತ್ತು ಇವ್ರಿಗೆಲ್ಲೋ ಒಂದು ರೀತಿ ಹರೆ ಹುಚ್ಚಿಡ್ದಿದೆ. ಯೂತ್ ಕಾಂಗ್ರೆಸ್ಸು ನಾವು ಅದು ಎಷ್ಟೇ ಖರ್ಚಾದರೂ ಪರವಾಗಿಲ್ಲ, ಈ BJP ಈ ರೀತಿಯಾದಂಥ ಹೇಳಿಕೆ ಕೊಡೋವಂಥ ನಾಯಕರುಗಳಿಗೆ ನಾವು ಲಂಡನ್ನಿಗೆ ಬೇಕಾದ್ರೆ ಕಳಿಸ್ತೀವಿ, ಅದು ಎಷ್ಟೇ ಖರ್ಚಾದರೂ ಚಿಂತೆ ಇಲ್ಲ, ಆ ಖರ್ಚು ವೆಚ್ಚವನ್ನು ನಾವೇ ಭರಿಸ್ತೀವಿ, ಇವ್ರ ತಲೆ ಸರಿ ಮಾಡೋ ಕೆಲಸವನ್ನು ನಾವು ಮಾಡೋದಕ್ಕೆ ಸಿದ್ಧ ಇದ್ದೀವಿ ಅಂತ ಹೇಳಿಕೆ ನಾನು ಇಚ್ಛೆಪಡ್ತೀನಿ.
ಸುದ್ದಿಗೋಷ್ಠಿಯಲ್ಲಿ ಶಾಸಕ ಯುಟಿ ಖಾದರ್, ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷ ರಕ್ಷಾರಾಮಯ್ಯ, ಯುವ ಕಾಂಗ್ರೆಸ್ ಮುಖಂಡ ಮಿಥುನ್ ರೈ, ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಲುಕ್ಮನ್ ಬಂಟ್ವಾಳ, ಯುವ ಕಾಂಗ್ರೆಸ್ ಮುಖಂಡರಾದ ಅನಿಲ್ ಯಾದವ್, ವಿದ್ಯಾ ಬಾಲಕೃಷ್ಣನ್, ಭವ್ಯ, ದೀಪಿಕಾ, ಚೈತ್ರ ರಾವ್, ಸಂತೋಷ್ ಶೆಟ್ಟಿ, ಮನಾನ್, ದಕ್ಷಿಣ ಕನ್ನಡ ಕಾಂಗ್ರೆಸ್ ಸಮಿತಿಯ ಪದಾಧಿಕಾರಿಗಳಾದ ಸಂತೋಷ್ ಶೆಟ್ಟಿ, ಟಿಕೆ ಸುಧೀರ್ ಮೊದಲಾದವರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.